ರೈತ ಬೆಳೆದ ಭತ್ತದ ಕಟಾವಿಗೆ ಹೊರ ರಾಜ್ಯದಿಂದ ಬಂದ ಭತ್ತ ಕಟಾವು ಯಂತ್ರದ ಬೆಲೆ ನಿಗದಿ ಕುರಿತು ಒಂದೆಡೆ ಚರ್ಚೆ ಆಗ್ತಿದ್ರೆ, ಕಟಾವು ಮಾಡಿದ ಬಳಿಕ ಒಣ ಹುಲ್ಲನ್ನು ಸುರುಳಿ ಮಾಡುವ ಯಂತ್ರಗಳು ಬ್ರಹ್ಮ ಅವರ ಆಕಾಶವಾಣಿ ಬಳಿಯ ರಸ್ತೆಯಲ್ಲಿ ಕಳೆದ 15 ದಿನಗಳಿಂದ ಕೆಲಸ ಇಲ್ಲದೆ ಕಂಗೆಟ್ಟು ನಿಂತಿವೆ. 8 ಯಂತ್ರಗಳು ಮತ್ತು ಅದರ ಚಾಲಕರು, 8 ಬೈಕ್ಗಳು ಇನ್ನಿತರ ಸಾಮಾನು ಸರಂಜಾಮಿನೊಂದಿಗೆ ಇಲ್ಲಿನ ಬಸ್ ನಿಲ್ದಾಣದಲ್ಲಿಯೇ ಅವರು ಊಟ, ತಿಂಡಿ ಮತ್ತು ಇತರ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಒಂದು ಸುರುಳಿಗೆ 50 ರೂಪಾಯಿ ನಿಗದಿಪಡಿಸಿದ್ದು, ಒಣಗಿದ ಗದ್ದೆಯಲ್ಲಿ 5 ನಿಮಿಷಕ್ಕೆ ಒಂದು ಸುರುಳಿಯನ್ನು ಮಾಡಲಾಗುತ್ತಿದ್ದು, ಇವರದು ಸುರುಳಿಯ ಲೆಕ್ಕದಲ್ಲಿ ದರ ನಿಗದಿಯಾಗಿದೆ. ಬಹುತೇಕ ಗದ್ದೆಗಳು ಕಟಾವಿಗೆ ಬಂದು ಕಳೆದ ಕೆಲವು ದಿನಗಳಿಂದ ಬರುವ ಮಳೆಗೆ ಕಟಾವು ಯಂತ್ರವಾಗಲಿ ಒಣಗಿದ ಹುಲ್ಲನ್ನು ಸುರುಳಿ ಮಾಡುವುದಾಗಲಿ ಗದ್ದೆಗೆ ಇಳಿಯದಂತಾಗಿದೆ. 15 ದಿನದಿಂದ ದುಡಿಮೆ ಇಲ್ಲದ ಲಕ್ಷಾಂತರ ರೂಪಾಯಿ ಯಂತ್ರದ ಜೊತೆಗೆ ಮಾನವ ಶಕ್ತಿ ಆದಾಯ ಕೂಡ ಇಲ್ಲವಾಗಿದೆ. ರಾಜ್ಯದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾಂತ್ರೀಕೃತ ಕೃಷಿಯ ಕುರಿತು ಕೇವಲ ಭಾಷಣಗಳು ಮಾತ್ರ ಸೀಮಿತವಾದ ಕಾರಣ ದೂರದ ತೆಲಂಗಾಣ, ತಮಿಳುನಾಡು ಮತ್ತು ಕೇರಳದಿಂದ ಬರುವ ಯಂತ್ರಗಳು ಮತ್ತು ಅವರು ಕೇಳುವ ಬೆಲೆಗೆ ಇಲ್ಲಿನ ರೈತರು ಅವಲಂಬಿಸಲೇಬೇಕಾಗಿದೆ.